ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಪುದು ವಲಯದ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ವತಿಯಿಂದ ಪರಂಗಿಪೇಟೆ ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿ 100 ನಾಟ್ಔಟ್ ಪ್ರತಿಭಟನೆ ನಡೆಯಿತು. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಉಮರ್ ಫಾರೂಕ್ ಅವರು ಮಾತನಾಡಿ, ಹಿಂದೆ ಯುಪಿಎ ಸರ್ಕಾರ ಇದ್ದಾಗ ಪೆಟ್ರೋಲ್ ಬೆಲೆಯನ್ನ 70 ರೂಪಾಯಿ ದಾಟಲು ಬಿಟ್ಟಿರಲಿಲ್ಲ. ಆದರೆ ಬಿಜೆಪಿ ಸರ್ಕಾರದ ಕೊರೋನಾ ಸಂದರ್ಭದಲ್ಲಿ ಊಟಕ್ಕೂ ಪರದಾಡುವ ಪರಿಸ್ಥಿತಿಯಲ್ಲಿ ಪೆಟ್ರೋಲ್ ಬೆಲೆ ಏರಿಸುವ ಮೂಲಕ ಜನರ ಜೀವನದ ಮೇಲೆ ಬರೆ ಎಳೆಯುವ ಕೆಲಸ ಮಾಡುತ್ತಿದೆ. ಪ್ರಧಾನಿ ಮೋದಿಯವರೇ, ನಿಮ್ಮ ಅಚ್ಚೆ ದಿನ್ ನಮಗೆ ಬೇಕಿಲ್ಲ. ಹಿಂದೆ ಪೆಟ್ರೋಲ್ಗೆ 60 ರೂಪಾಯಿಗಳಿಗೆ ಸಿಗುತ್ತಿದ್ದ ದಿನಗಳೇ ಸಾಕು ಎಂದರು. ಇವತ್ತು ನಾವು ಕಳೆದ ಅಚ್ಚೆ ದಿನ ಬರೋದಕ್ಕಿಂತ ಮುಂಚೆ ಇರತಕ್ಕಂಥ ನಮ್ಮ ಗ್ಯಾಸಿನ ಬೆಲೆ ಏನಿತ್ತು ಅಂತ ಹೇಳಿದ್ರೆ ಕೇವಲ 400 ರೂಪಾಯಿ. ಇವತ್ತು 841 ರೂಪಾಯಿಗೆ 49 ರೂಪಾಯಿಗೆ ಬಂದಿರತಕ್ಕಂಥ ಅಚ್ಚೆ ದಿನ ನಮಗೆ ಬೇಡ. ಇವತ್ತು ಈ ಒಂದು ಸಂದರ್ಭದಲ್ಲಿ, ಇವತ್ತು ಕೊರೋನಾದಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಬಾರದೆ ಅವರಿಗೆ ಊಟಕ್ಕೂ ಉದ್ಯೋಗಕ್ಕೂ ಗತಿ ಇಲ್ಲದಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ದಿನಬೆಳಕೆಯಲ್ಲಿರ್ತಕ್ಕಂಥ ವಿದ್ಯುತ್ ಶಕ್ತಿ ಬಿಲ್ಲನ್ನು ಕೂಡ ಹೆಚ್ಚು ಮಾಡತಕ್ಕಂಥ ಕೆಲಸವನ್ನು, ಬಡವರ ಮೇಲೆ ಅನ್ಯಾಯ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಪುದು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಲಿಡಿಯಾ ಪಿಂಟು, ಸದಸ್ಯರಾದ ಭಾಸ್ಕರೈ, ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷ ಇಮ್ತಿಯಾಜ್ ತುಂಬಿ, ಇಕ್ಬಾಲ್ ಸುಜೀರ್, ರಜಾಕ್ ಅಮೇಮರ್, ಮುಮ್ತಾಜ್ ಸುಜೀರ್, ಫೈಜಲ್ ಅಮೇಮರ್, ಹೇಮಲತಾ ಕುಂಪನಮಚಲು, ಲಬೀನಾ ಕುಂಪನಮಚಲು, ರಿಯಾಜ್ ಕುಂಪನಮಚಲು, ಜಾಹಿರ್ ಕುಂಪನಮಚಲು, ಮೊಹಮ್ಮದ್ ಮೋನು ಪರಂಗಿಪೇಟೆ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು.